ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಹಿಮಾ ಕೋಕೋನಟ್ ಆಯಿಲ್ ಸುಭಾಸ್ ನಗರ ಕಟ್ಪಾಡಿಯವರು ಪ್ರಸ್ತುತಿಯ ಸ್ಪಂದನ ವಾಹಿನಿ ಪ್ರಸ್ತುತಪಡಿಸುವಂತಹ ವಿಶೇಷ ಕಾರ್ಯಕ್ರಮ. ಇದು ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೀತಿರುವಂತಹ ಕಾರ್ಯಕ್ರಮ. ಇವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ ವಿಶೇಷವಾದಂತಹ ಪ್ರತಿಭಾನ್ವಿತ ಗಾಯಕಿ ರಚನಾ ಅವರವರನ್ನ ಆತ್ಮೀಯವಾಗಿ ಕಾರ್ಯಕ್ರಮ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಆತ್ಮೀಯ ವೀಕ್ಷಕರೇ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಸೇರಿದಂತೆ ವಿವಿಧ ಭಾಗಗಳಲ್ಲಿರುವಂತಹ ಪ್ರತಿಭಾನ್ವಿತ ಗಾಯಕರನ್ನ ಕರೆದು ಅವರ ಹಾಡುಗಳನ್ನು ಕೇಳ್ತಾ ಅವರ ಮನದಾಳದ ಮಾತುಗಳನ್ನು ಹಂಚಿಕೊಳ್ತಾ ಒಂದಷ್ಟು ತಮಾಷೆ ಹರಾಟೆಯ ಜೊತೆ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಸಾಗ್ತಾ ಇರುತ್ತೆ. ಮಧ್ಯದಲ್ಲಿ ಅವರ ಹಾಡುಗಳನ್ನು ಕೇಳ್ತೀವಿ, ಅವರ ನೆನಪುಗಳನ್ನು ಮೆಲುಕು ಹಾಕುವಂಥ ಕಾರ್ಯಕ್ರಮ ಇದು. ಇವತ್ತಿನ ದಿನ ನಮ್ಮ ಜೊತೆ ಇರುವಂಥವರು ರಚನಾ. ಈಗಾಗಲೇ ಸಾಕಷ್ಟು ವೇದಿಕೆಗಳಲ್ಲಿ ತನ್ನ ಪ್ರತಿಭೆಯನ್ನು ಸಾದರಪಡಿಸಿದವಳು. ತಾಯಿ ಕೂಡ ಅದ್ಭುತವಾದಂಥ ಸ್ಯಾಕ್ಸಫೋನ್ ಕಲಾವಿದೆ. ಒಂದಷ್ಟು ಕಲಾವಿದರ ಒಗ್ಗೂಡುವಿಕೆಯಿಂದ ಮತ್ತು ಅವರ ಒಡನಾಟದಿಂದ ಅದ್ಭುತ ಪ್ರತಿಭೆಯಾಗಿ ಹೊರಹೊಮ್ಮಿದವರು. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ರಚನಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಓಕೆ, ಭಾಳಷ್ಟು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಹಾಗೆ ನಾನು ಅಂದ್ಕೊಂಡೆ ನೀವು ಇನ್ನೂ PUC ಅಂತ ಅಂದ್ಕೊಂಡೆ. ಮತ್ತೆ ನನಗೆ ಗೊತ್ತು ನೀವು PPCಯಲ್ಲಿ MCom ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡೆ. ಹೌದು. ಅದ್ಭುತವಾದಂಥ ಸಾಧನೆ ನಿಮ್ಮದು. ಏನು ಅನ್ನಿಸ್ತಾ ಇದೆ ನಿಮಗೆ? ಒಂದ್ಸಲ ಈ ಒಂದು ಫೀಲ್ಡಿಗೆ ಬಂದ್ರಿ, ಹೇಗೆ ಬಂದ್ರಿ, ಯಾವಾಗ ಜರ್ನಿ ಸ್ಟಾರ್ಟ್ ಆಯಿತು ಅಂತ ಅನ್ನಿಸ್ತಾ ಇದೆ? ಬಾಲ್ಯದಿಂದಲೇ ಸಹ ನನಗೆ ತುಂಬ ಸಂಗೀತ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ನನ್ನ ತಂದೆ ತಾಯಿ ಇಬ್ಬರು ಸಹ ಸ್ಯಾಕ್ಸಫೋನ್ ಪ್ಲೇಯರ್ಸ್. ಸೊ ಅದು ಕೇಳ್ತಾ ಇರುವಾಗ ಆಟೋಮೆಟಿಕ್ ಆಗಿ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಬಂದೇ ಬರ್ತದೆ. ನಾನು ತಂದೆ ತಾಯಿ ಜೊತೆ ತಾಳಕ್ಕೆ ಹೋಗ್ತಾ ಇದ್ದೆ ಫಸ್ಟಿಗೆ. ಸೊ ನನಗೆ ಒಂದು ಇಂಟ್ರೆಸ್ಟ್, ಅವ್ರು ಪ್ಲೇ ಮಾಡ್ತಿರುವಾಗ ಹೇಗೆ ಪ್ಲೇ ಮಾಡೋದು, ನನಗೆ ಸಹ ಪ್ಲೇ ಮಾಡಬೇಕು ಅಂತ. ಸೊ ಫಸ್ಟಿಗೆ ನಾನು ನೋಡ್ತಾ ಇದ್ದೆ. ಮತ್ತೆ ನನ್ನ ತಂದೆ ಅವರು ಹೇಳಿದ್ರು, ಸರಿಗಮಪ ನೀನು ಕಲಿ ಅಂತ. ಸೊ ನಾನು ಟ್ರೈ ಮಾಡುವ ಅಂತ ಸ್ಯಾಕ್ಸಫೋನ್ ಕಲಿತೆ ಫಸ್ಟಿಗೆ. ಸೊ ಅದಾದ್ಮೇಲೆ ಸಂಗೀತ ಹೇಗೆ ಅಂದ್ರೆ ನಾನು ಭರತನಾಟ್ಯಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಕಂಪಲ್ಸರಿಯಾಗಿ ಸಂಗೀತ ಕಲಿಯಲೇಬೇಕು. ನೀವು ಸುಮಾರು ಫೀಲ್ಡ್ ಅಲ್ಲಿ ಇದ್ದೀರಿ ಅಂತ ಆಯ್ತು. ಓಕೆ, ನಾನೀಗ ಹಾಡುಗಾರ್ತಿ ಅಂತ ಮಾತ್ರ ಅನ್ಕೊಂಡಿದ್ದೆ. ಓಕೆ, ಹೇಳಿ. ಸೊ ಹಾಗಾಗಿ ನಾನು ಪೇಡೂರು ಉಷಾ ಮ್ಯಾಮ್ ಹತ್ರ ಸಂಗೀತ ಕಲಿತೆ ಫಸ್ಟಿಗೆ. ನಾನು ಭರತನಾಟ್ಯ ಕಲಿತದ್ದು ವಿದ್ವಾನ್ ಸುಧೀರ್ ಸರ್ ಹತ್ರ, ಕೊಡವೂರು ಅವರು. ಸೊ ಆಮೇಲೆ ಹೌದು. ಆಮೇಲೆ ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನಮ್ಮದು ಹಿರಡ್ಕದಲ್ಲಿ ಒಂದು ಟೀಮ್ ಉಂಟು, ಗಾನಲಹರಿ ಅಂತ. ಅಲ್ಲಿ ನಮ್ಮ ತಾಯಿಯವರು ಹೋಗ್ತಾ ಇದ್ರು. ಸೊ ಅವ್ರ ಜೊತೆ ನಾನು ಸುಮ್ಮನೆ ಹೀಗೆ ಹೋಗ್ತಾ ಇದ್ದೆ. ಅಲ್ಲಿ ಕೃಷ್ಣ ಅಂಕಲ್ ಮತ್ತೆ ಪ್ರಶಾಂತ್ ಅಂಕಲ್ ಅಂತ ಇದ್ದಾರೆ ನಮ್ಮ ಟೀಮಲ್ಲಿ. ಸೊ ಅವ್ರು ಹೇಳಿದ್ರು, ಒಮ್ಮೆ ಟ್ರೈ ಮಾಡು, ನಿಂಗೆ ಸಹ ಆಗ್ತದೆ ಅಂತ. ಸಿಂಗಿಂಗ್. ಸೊ ಒಮ್ಮೆ ಸ್ಟಾರ್ಟ್ ಮಾಡಿದೆ ಸಿಂಗಿಂಗ್. ಹಾಗೆ ನನಗೆ ಖುಷಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮೈಕದಲ್ಲಿ ಸಾಂಗ್ ಹೇಳೋದು ಒಂಥರ ಖುಷಿ ಆಗುತ್ತೆ ಫಸ್ಟಿಗೆ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆರ್ಕೆಸ್ಟ್ರಾಗೆಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಗ್ರಾಮಡು ಬಳ್ಳಿ ಬಲ್ಪೋ ಮೂಡನು ಏಳೋರ್ದ ಗ್ರಾಮಡು ಪಂಗಾದ ಸಿಂಗಾದ ಸರಪಾಡಿ ಮಾದೇವಿ ನೆಲೆಯಾದಿ ಜಾಗಿಡಿಯೇ ಬಳ್ಳಿ ಬಲ್ಪೋ ಮೂಡನು ಏಳೋರ್ದ ಗ್ರಾಮಡು ಸರಪಾಡಿ ಮಾದೇವಿ ನೆಲೆಯಾದಿ ಜಾಗಿಡಿ ಬಳ್ಳಿ ಬಲ್ಪೋ ಮೂರನೇ.
ಗ್ರಾಮಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾದಿ ಜಾಗಿಡೆ ಬಳ್ಳಿ ಬಲ್ಪು ಗ್ರಾಮಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾದಿ ಜಾಗಿಡೆ ಬಳ್ಳಿ ಬಲ್ಪು ಮೂಡನು ಏಳೂರ್ದ ಗ್ರಾಮಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾದಿ ಜಾಗಿಡೆ ಬಳ್ಳಿ ಬಲ್ಪು ಸರ್ ಯಾವ ಟೀಮಲ್ಲ ನೀವು ಭಾಗವಹಿಸ್ತಿದ್ರಿ ಈಗ ಪ್ರೆಸೆಂಟ್ ಆಗಿ ನನ್ನ ಕರೀತಾರೆ, ಹಾಗಾಗಿ ಬೇರೆ ಬೇರೆ ಟೀಮ್ಗಳಲ್ಲಿ ಬೇರೆ ಬೇರೆ ಟೀಮ್ ಅವರು ಕರೀತಾರೆ. ಸೊ ಅವ್ರು ಕರೆದ ಕಡೆ ನಾನು ಫ್ರೀ ಇದ್ರೆ ಹೋಗ್ತೇನೆ. ಓಕೆ, ಸ್ಯಾಕ್ಸೋಫೋನ್, ಭರತನಾಟ್ಯ, ಸಂಗೀತ ಈ ಮೂರು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಮ್ಯಾನೇಜ್ ಆಗ್ತದೆ. ಹೇಗೆ ಅಂತ ಏನು ಮಾಡ್ತೀರಿ ಟೈಮಿಗೆ? ಅದರ ಮಧ್ಯದಲ್ಲಿ ಕಾಲೇಜ್ ಹೋಗ್ತೇವೆ. ಅಂದ್ರೆ ಎಲ್ಲದಕ್ಕೂ ಅದ್ರದ್ದು ಟೈಮ್ ಬೇಕು. ಅಂದ್ರೆ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದು ನನ್ನ ಪಾಲಿಸಿ. ಮನೆಯೇ ನಿಮಗೆ ಫಸ್ಟ್ ಹೌದು ಪಾಠಶಾಲೆ ಅಂತ ಅನ್ಕೊಳ್ತೀನಿ. ಹೌದು. ಮನೆಯಲ್ಲಿ ಹೇಗಿದೆ ವಾತಾವರಣ? ಮನೆಯಲ್ಲಿ ಕಲಾವಿದರಿದ್ದಾರೆ? ನನ್ನ ತಂದೆ ಎಲ್ಲರೂ ಕಲಾವಿದರು. ಓಕೆ. ಎಲ್ಲ ವಿಷಯದಲ್ಲೂ ನನಗೆ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಭರತನಾಟ್ಯ ಆಗಿರ್ಬೋದು, ಮತ್ತೆ ಆರ್ಕೆಸ್ಟ್ರಾ ಆಗಿರ್ಬೋದು, ಕಲಿಯೋ ವಿಷಯದಲ್ಲಿ ಆಗ್ಬೋದು, ಅಥವಾ ಸ್ಯಾಕ್ಸೋಫೋನ್ ಪ್ಲೇ ಮಾಡೋ ವಿಷಯದಲ್ಲಿ ಎಲ್ಲದಕ್ಕೂ ಸಹ ನನಗೆ ಟೈಮ್ ಸಿಗ್ತದೆ, ಸಿಗುದಿಲ್ಲ ಅಂತೇನಿಲ್ಲ. ಸೊ ಒಳ್ಳೇದಾಗ್ತದೆ. ಓಕೆ. ಯಾವ್ದೊಂದು ತುಂಬಾ ಇಷ್ಟಪಡ್ತೀರಿ? ಭರತನಾಟ್ಯನ, ಸ್ಯಾಕ್ಸೋಫೋನ್, ಸಿಂಗಿಂಗ್? ಮೂರು ಇಷ್ಟ ಅಲ್ವಾ? ಕಲಾವಿದ ಆದವನಿಗೆ ಯಾವ್ದು ಇಷ್ಟ ಇಲ್ಲ ಅಂತ ಕೇಳಿದ್ರೆ ಹೇಗೆ? ಹೌದು.
ಅಗಾಧ ಗಗನ. ಅಮ್ಮ ನಿನ್ನ ಇದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ. ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ ಬ್ರಹ್ಮಾಂಡವನ್ನೇ ಬೆದಕಿ. ಇಂಧನ ತೀರಲು ಬಂದೇ ಬರುವೇನು, ಇಂಧನ ತೀರಲು ಬಂದೇ ಬರುವೇನು ಮತ್ತೆ ನಿನ್ನ ತೊಡೆಗೆ, ಮೂರ್ತ ಪ್ರೇಮದೆಡೆಗೆ, ಮೂರ್ತ ಪ್ರೇಮದೆಡೆಗೆ. ಅಮ್ಮ ನಿನ್ನ ಇದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು. ವೀಕ್ಷಕರೇ, ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಮುಂದುವರಿತ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ಸ್ಪಂದನ ವಾಹಿನಿ ಪ್ರಸ್ತುತಿಯ ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವಂತಹ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಇವಾಗ ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿ ರಚನಾ ದೇವಾಡಿಗ, ಹಾಡುಗಾರ್ತಿ, ಸ್ಯಾಕ್ಸಫೋನ್ ವಾದಕಿ, ಅದೇ ರೀತಿ ಉತ್ತಮ ನಟಿ, ಜೊತೆಗೆ ಅದ್ಭುತವಾದಂತಹ ಕಲಾವಿದೆ. ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಒಂದು ಕಾಲಘಟ್ಟ ಇತ್ತು, ಮಹಿಳೆಯರು ಸ್ಯಾಕ್ಸಫೋನ್ ಬಾರಿಸ್ತಾನೆ ಇರಲಿಲ್ಲ. ಆಮೇಲೆ ಅದ್ಭುತ ಪ್ರತಿಭೆಗಳು ಬರೋದಕ್ಕೆ ಸ್ಟಾರ್ಟ್ ಆದರು, ಅದರಲ್ಲೂ ಎಸ್ಪೆಷಲಿ ಈ ದೇವಾಡಿಗರ ಕೂಟ ಅಂದರೆ ಅದು ದೇವರ ಒಂದು ದೇವಸ್ಥಾನದಲ್ಲಿ ನಿತ್ಯವೂ ಕೂಡ ದೇವರಿಗೆ ಸೇವೆ ಮಾಡುವಂಥ ಒಂದು ಬಳಗ ಅದು. ಅದರಲ್ಲಿ ಅತಿ ಹೆಚ್ಚು ನಾಗಸ್ವರ ಇರ್ಬೋದು, ಅಥವಾ ತವೀಲ್ ಇರ್ಬೋದು, ಸ್ಯಾಕ್ಸಫೋನ್ ಇರ್ಬೋದು, ಚೆಂಡೆ ಇರ್ಬೋದು, ಉಡುಕು ಇರ್ಬೋದು, ತಿಮಿಳೆ ಇರ್ಬೋದು, ತಾಸೆ ಇರ್ಬೋದು, ಮತ್ತು ಇದೆಲ್ಲ ಚರ್ಮವಾದ್ಯಗಳು ಮತ್ತು ತಾಳವಾದ್ಯಗಳ ಬಗ್ಗೆ ಅದ್ಭುತವಾದಂತಹ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಬಂದಿರುವ ನಿಮಗೇನಾದ್ರೂ ಆ ಥರದ ಹಿನ್ನೆಲೆ ಏನಾದರೂ ಇದೆಯಾ? ನಿಮ್ಮ ಮನೆಯವರು ಯಾರಾದರೂ ದೇವಸ್ಥಾನದಲ್ಲಿ ಏನಾದರೂ? ನನ್ನ ತಂದೆಯವರು ದೇವಸ್ಥಾನದಲ್ಲಿ ಹೋಗ್ತಾರೆ. ಉದ್ಯಾವರ ಶಂಕಲ್ ಆಗಿರ್ಬೋದು, ಉದ್ಯಾವರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿ ನನ್ನ ತಂದೆಯವರು ಸ್ಯಾಕ್ಸಫೋನ್ ಪ್ಲೇ ಮಾಡ್ತಾರೆ, ನಾಗಸ್ವರ ಪ್ಲೇ ಮಾಡ್ತಾರೆ, ಮತ್ತೆ ಕೊಳಲು ಸಹ ಅವ್ರು ಪ್ಲೇ ಮಾಡ್ತಾರೆ. ಯಾಕೆ ಬಿಟ್ರಿ ಮತ್ತೆ ಅದನ್ನ? ಕೊಳಲನ್ನು ಯಾಕೆ ಅಭ್ಯಾಸ ಮಾಡಿಲ್ಲ ಅಂತ? ಕೊಳಲು ಇನ್ನು ಕಲಿಬೇಕು. ಕಲಿತೀರಿ? ಕಲಿತೆ. ಓಕೆ. ಅಂದಿನ ಮನೆಯಲ್ಲಿ ನಿತ್ಯ ಕೇಳ್ತಾ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಕೇಳ್ತಾರೆ. ನೀವು ಬರ್ದು ಕಲ್ತದಕ್ಕಿಂತ ಕೇಳಿ ಕಲ್ತದ್ದು ಜಾಸ್ತಿ ಅಂತ ಅನ್ಕೊಳ್ತೀನಿ. ಓಕೆ. ಕಾಲೇಜ್ ಏನ್ ಮಾಡ್ತೀರಿ ಈಗ? ನಾನು ಸೆಕೆಂಡ್ ಇಯರ್ M.Com ಮಾಡ್ತಿದ್ದೇನೆ, ಪೂರ್ಣ ಪ್ರಜ್ಞಾ ಕಾಲೇಜ್ ಉಡುಪಿ. ಓಕೆ, ವೆರಿ ಗುಡ್. ಈಗ ನಿಮ್ ಬಾಲ್ಯ ಎಲ್ಲ ಕಳೆದು ನೀವು ಹಿರಿಯಡ್ಕದಲ್ಲಿ ಅನ್ಸುತ್ತೆ? ಹೌದು, ಹಿರಿಯಡ್ಕದಲ್ಲಿ ಹುಟ್ಟಿ ಬೆಳೆದದ್ದು ನಾನು. ಹಿರಿಯಡ್ಕ ಅಂದ್ರೆ ಅದ್ಭುತವಾದಂತಹ ಒಂದು ವೀರಭದ್ರನ ಸನ್ನಿಧಿ ಇರುವಂತ, ಯಾಕಂದ್ರೆ ಅತಿ ವಿಶಾಲವಾದಂಥ ಒಂದು ದೇವಸ್ಥಾನದ ಅಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ಆಗಿರ್ತಾ ಇರುತ್ತೆ. ಏನಾದರೂ ಅಲ್ಲಿರುವಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ನೆನಪು? ಹೌದು, ಹಿರಡ್ಕ ಜಾತ್ರೆ ಆವಾಗ ನಮ್ದು ಪ್ರೋಗ್ರಾಮ್ ಇತ್ತು ಹಿರಡ್ಕ ದೇವಸ್ಥಾನದಲ್ಲಿ. ನನ್ನ ತಂದೆ ಅವ್ರದ್ದು ಪ್ರೋಗ್ರಾಮ್ ಇತ್ತು, ಮತ್ತೆ ನಮ್ಮದು ಆರ್ಕೆಸ್ಟ್ರಾ ಸಹ ಇತ್ತು.
ಓಕೆ. ಮತ್ತು ರಚನಾ, ಈಗ ಈ ಆಕ್ಟಿವಿಟಿಗಳನ್ನು ಬಿಟ್ಟು ಬೇರೆ ಯಾವ ಕ್ಷೇತ್ರದಲ್ಲಿ ನಿನಗೆ ಆಸಕ್ತಿ ಇದೆ? ಆಸಕ್ತಿ ಆ್ಯಕ್ಟಿಂಗಲ್ಲಿ ಇದೆ. ಯಾವುದೋ ಟ್ರೈ ಮಾಡಿದ್ರೆ? ಹಾಂ, ನಮ್ಮದು ಸಂಘದಲ್ಲೇ 2 ಇಯರ್ಸ್ಗೊಮ್ಮೆ ನಾಟಕ ಮಾಡ್ತಾರೆ. ಸೊ ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ, ವೆರಿ ಗುಡ್, ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೆ. ವೆರಿ ಗುಡ್, ವೆರಿ ಗುಡ್. ಈಗ ಅದ್ರ ಜೊತೆಗೆ ನಾನು ಕೇಳ್ತಾ ಇದ್ದೀನಿ, ಈ ಕಾಲೇಜಿನಲ್ಲಿ ಹೇಗಿದೆ ನಿಮಗೆ ಇದಕ್ಕೆ ಅವಕಾಶಗಳು? ತುಂಬ ಸಪೋರ್ಟ್ ಮಾಡ್ತಾರೆ ಕಾಲೇಜಲ್ಲಿ. ಯಾವುದೇ ಒಂದು ಇವೆಂಟ್ ಆದರೂ ಸರ್ ರಚನಾ ಹಾಡು ಹೇಳಿ ಅಂತ ಹೇಳ್ತಾರೆ. ಸೊ ಹಾಡು ಆದಮೇಲೆ ತುಂಬ ಒಳ್ಳೇದಾಯಿತು, ಇನ್ನೂ ನೀವು ಪ್ರೋಗ್ರಾಮ್ಸ್ಗೆ ಹೋಗಿ. ಹಾಂ ಹೌದು, ಪ್ರೇಯರ್ಗೆಲ್ಲ ಇರ್ತದಲ್ಲ, ಸೊ ನನ್ನ ಕರೀತಾರೆ ಮ್ಯಾಮ್ ಎಲ್ಲ, ಪ್ರೇಯರ್ ಹೇಳಿ, ಯಾವ್ದು ಹೇಳ್ತೀರಿ ಹಾಗೆ. ಇದ್ರ ಜೊತೆಗೆ ಫ್ರೆಂಡ್ ಸರ್ಕಲ್ ಹೇಗಿದೆ? ಫ್ರೆಂಡ್ ಸರ್ಕಲ್ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ಸಾಂಗ್ ಆದ ಕೂಡಲೇ ತುಂಬ ಒಳ್ಳೇದಾಯಿತು, ಹೀಗೆ ಹಾಡು, ಇನ್ನು ಎಲ್ಲಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗು, ನಿಮಗೆ ನಾವು ಹೆಲ್ಪ್ ಮಾಡ್ತೇವೆ. ಅಂದರೆ ಬರೆಯೋ ವಿಷಯದಲ್ಲಿ ಎಕ್ಸಾಮ್ಸ್ ಎಲ್ಲ ಇರ್ತದಲ್ಲ, ಸೊ ಕ್ಲಾಸ್ ಮಿಸ್ ಆದರೆ ಅವ್ರು ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಓಕೆ. ಅದ್ರ ಜೊತೆಗೆ ಈ ಸ್ಯಾಕ್ಸಫೋನ್ ಬಗ್ಗೆ ಯಾವ್ದಾದ್ರು ಮದುವೆ ಮನೆಯಲ್ಲಿ ಅಥವಾ ಬೇರೆ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀರಾ? ಹಾಂ ಹೌದು, ತಂದೆಯವ್ರ ಜೊತೆ ನಾನು ತುಂಬ ಪ್ರೋಗ್ರಾಮ್ಸ್ ಹೋಗಿದ್ದೇನೆ, ತಂದೆ ತಾಯಿಯವ್ರ ಜೊತೆಗೆ. ಓಕೆ. ಹೇಗೆ ಅನಿಸ್ತದೆ ಹೋದಾಗ? ಖುಷಿ ಆಗ್ತದೆ, ತುಂಬ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ, ಆ ಹುಡುಗಿ ಸ್ಯಾಕ್ಸೋಫೋನ್ ಪ್ಲೇ ಮಾಡ್ತಾರೆ ಅಂತ. ಓಕೆ. ಅದ್ರ ಜೊತೆಗೆ ನಿಮ್ಗೊಂದು ಇಷ್ಟವಾದ ಕಲಾವಿದ್ರ ಬಗ್ಗೆ ಏನು? ನಿಮಗೆ ಸಿಂಗಿಂಗ್ ಅಲ್ಲಿ ಇರ್ಬೋದು? ಹಾಂ, ಸಿಂಗಿಂಗ್ ಅಲ್ಲಿ ನನಗೆ ಶ್ರೇಯಾ ಘೋಷಾಲ್ ಅಂತ ತುಂಬ ಇಷ್ಟ, ನನಗೆ ಅವ್ರ ವಾಯ್ಸ್ ಎಲ್ಲ ತುಂಬ ಇಷ್ಟ. ಮತ್ತೆ ಎಸ್ ಜಾನಕಿ ಅವರಾಗಿರ್ಬೋದು, ಲತಾ ಮಂಗೇಶ್ಕರ್ ಅವರಾಗಿ ಎಲ್ಲರೂ ತುಂಬ ಇಷ್ಟ. ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂತೆಯೇ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೇ ನವಿಲೇ ಈ ನೆಲದ ನೆಲೆಯಲಿ ಮನಸ್ಸು ಕುಣಿಯಲಿ ನವಿಲೇ ನೀನೇ ನಾನಾಗುವೆ ಗೆಲುವಾಗಿ ಉಳಿವೆ ನವಿಲೇ ನವಿಲೇ ಸುಖವ ತರದೆ ಚಿಗುರೆಲೆಯು ಎಲ್ಲಿ ಮರೆವೆ ನಿನ್ನ ಗೆಳತಿ ನಾನು ಮರೆವೆ ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಲೆಯು ಎಲ್ಲಿ ಮರೆವೆ ನಿನ್ನ ಗೆಳತಿ ನಾನು ಮರೆವೆ ಮತ್ಯಾಕೆ ಮೌನ ಗಿಳಿಯೇ ಸತ್ಯಾಕೆ ಎಂದು ತಿಳಿಯೇ ಹೊತ್ಯಾಕೆ ಹೇಳು ಅಳಿಲೆ ಗುಟ್ಯಾಕೆ ನನ್ನ ಬಳಿಯೇ ಹೇಳಿರೆ ನಿಮ್ಮನ್ನ ನಾ ಹೆಂಗ ಮರೆಯಲಿ ತೊರೆಯಲಿ
ಮುನಿಸುಗಿರಿಯೇ ಮಾತನ್ನ ಮರೆತಿ ಸರಿಯೇ ಜೇನಂತ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿಯೇ ಏನಂತ ಮುನಿಸುಗಿರಿಯೇ ಮಾತನ್ನ ಮರೆತಿ ಸರಿಯೇ ಜೇನಂತ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿಯೇ ಸುರಲೋಕ ಇದನ್ನು ಬಿಡಲೇ ತವರಿಗೆ ಸಾಟಿ ಇದೆಯೇ ಚಿರಕಾಲ ಎಲ್ಲ ಇರಲೇ ನಗುತ್ತಿರೋ ನೀನೆ ಮುಗಿಲೆ ನಾನಿನ್ನು ನಿಮ್ಮಿಂದ ಬಹುದೂರ ಸಾಗುವೆ ಹರಸಿದೆ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನೀನೇನೆ ನಾನಾಗುವೆ ಗೆಲುವಾಗಿ ಒಲಿವೆ ನವಿಲೆ 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 ಯಾವ ಹಾಡುಗಳು ನಿಮಗೆ ತುಂಬಾ ನೆನಪಲ್ಲಿ ಉಳಿತಾ ಇದ್ದಾವೆ? ನನಗೆ ಲಗ್ ಜಾಗಲೆ ಶ್ರೇಯಾ ಘೋಷಾಲ್ ಇದು 2 ಲೈನ್. लग जा गले कि फिर ये हंसी रात हो न हो शायद फिर इस जन्म में मुलाकात हो न हो लग जा गले हे हे ಸೂಪರ್, ಅದ್ಭುತವಾದಂಥ ವಾಯ್ಸ್ ಇದೆ. ಆಲ್ಬಮ್ಗಳಿಗೆ ಏನು ಹಾಡ್ತಾ ಇದ್ದೀರಾ? ಹೌದು, ಟ್ರೈ ಮಾಡ್ತಾ ಇದ್ದೆ. ಏನಾದರೂ ಕನಸುಗಳು ಆ ಥರದ್ದು? ಇನ್ನು ಮೂವಿಗೆಲ್ಲ ಸಾಂಗ್ ಹಾಡಬೇಕು ಅಂತ ಕನಸಿದೆ. ಅದ್ರ ಬಗ್ಗೆ ಏನಿಗೆ ಪ್ಲಾನ್ಗಳನ್ನು ಮಾಡ್ತಾ ಇದ್ದೀರಾ? ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಓಕೆ. ಈಗ ಕ್ಲಾಸಿಕಲ್ ಎಲ್ಲಿ ಕಲಿತಾ ಇದ್ರಿ ನೀವು? ಕ್ಲಾಸಿಕಲ್ ಪೇಡೂರು ಉಷಾ ಮ್ಯಾಮ್ ಹತ್ರ ಕಲಿತಾ ಇದ್ದೆ. ಈಗ ಕಲಿತಾ ಇಲ್ವಾ? ಓಕೆ. ಅಂದ್ರೆ ಸ್ಯಾಕ್ಸೋಫೋನ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್. ಸ್ಯಾಕ್ಸೋಫೋನ್ ಅಪ್ಪನಿಂದ ಕಲಿತಾ ಬೇರೆ ಕಡೆ ಹೋಗ್ತಾ? ಇಲ್ಲ, ಅಪ್ಪನಿಂದ ಕಲಿತೆ. ಓಕೆ. ಅಂದ್ರೆ ತುಂಬಾ ಅದರಲ್ಲೂ ಕೂಡ ಸೇಮ್ ಸಂಗೀತದ ಸ್ವರ ಪ್ರಸಾರಗಳೆಲ್ಲ ಇರ್ತವೆ. ಸರಿ. ಇದು ಬಿಟ್ಟು ಬೇರೆ ಇನ್ಸ್ಟ್ರೂಮೆಂಟ್ ಬಗ್ಗೆ ಏನಾದ್ರು? ಇನ್ಸ್ಟ್ರೂಮೆಂಟ್ ಕೊಳಲು ಬಗ್ಗೆ ಸ್ವಲ್ಪ ಗೊತ್ತುಂಟು, ಆದ್ರೆ ನನಗೆ ಜಾಸ್ತಿ ಒಲವಿರೋದು ಸ್ಯಾಕ್ಸೋಫೋನ್. ಅಂದ್ರೆ ನಾನು ಕೇಳ್ತಾ ಇರೋದು, ನಿಮ್ಮ ತಂದೆಯವರು ಈಗ ನೇಮ ಕೋಲಕ್ಕೆಲ್ಲ ಹೋಗ್ತಾರಾ? ಇಲ್ಲ, ಕೋಲಕ್ಕೆ ದೇವಸ್ಥಾನಕ್ಕೆ ಮಾತ್ರ. ಅಂದ್ರೆ ಕೊಳಲಿ ಕೇಳ್ತಾ ಇರೋದು, ಎಸ್ಪೆಷಲಿ ಕೊಳಲು ನಾವೀಗ ತುಂಬಾ ಕೇಳಿ ಬರುವುದು ಅಲ್ಲೇ. ಹೌದು, ಅದು ಉದ್ಯಾವರದಲ್ಲಿ ನಾಗಸ್ವರ ಪ್ಲೇ ಮಾಡ್ತಾರೆ, ದೇವಸ್ಥಾನ ಪೂಜೆ ಇರ್ತಲ್ವಾ, ಸೊ ಹಾಗಾಗಿ ನಾಗಸ್ವರ ಪ್ಲೇ ಮಾಡ್ತಾರೆ. ಕೊಳಲು ಮನೇಲಿ ನೋಡ್ತೇನೆ, ಅಪ್ಪ ಪ್ಲೇ ಮಾಡ್ತಾ ಇರ್ತಾರೆ. ಅಮ್ಮನ ಬಗ್ಗೆ? ಅಮ್ಮ ಅವರು ಸಹ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಯಾವುದೇ ಪ್ರೋಗ್ರಾಮ್ಗೆ ಹೋದ್ರೆ ನಾನು ಮತ್ತೆ ಅಮ್ಮ ಒಟ್ಟಿಗೆ ಹೋಗುದು. ಅಮ್ಮನ ಕಾರ್ಯಕ್ರಮದ ಬಗ್ಗೆ? ಅಮ್ಮನ ಕಾರ್ಯಕ್ರಮ ನೋಡ್ತೇನೆ. ಹೇಗೆ ಅನಿಸ್ತದೆ ಅಮ್ಮ ಬಾರಿಸುವ ಕೆಳಗೆ ಕೂತ್ಕೊಂಡ್ರೆ? ಖುಷಿ ಆಗ್ತದೆ ತುಂಬಾ. ಅಂದ್ರೆ ಅಮ್ಮ ಯಾವುದೇ ಕಲ್ತ್ರು ಸಹ ನನಗೆ ಅದನ್ನ ಹೇಳಿಕೊಡ್ತಾರೆ. ಫಸ್ಟ್ ಅವ್ರು ಕಲಿತಾರೆ. ಅಮ್ಮ ಮದುವೆ ಆದ್ಮೇಲೆ ಕಲ್ತ್ರ ಮೊದಲೇ ಕಲ್ತ್ರ? ಮದುವೆ ಆದ್ಮೇಲೆ ಕಲ್ತದ್ದು. ಹೋಗಿ ಅಂದ್ರೆ ಅಪ್ಪನಿಗೆ 2 ಸ್ಟೂಡೆಂಟ್ ಆಯ್ತು, ಒಂದು ಅಮ್ಮ ಮತ್ತೆ ನೀವು? ಫಸ್ಟಿಗೆ ಅಮ್ಮ, ಆಮೇಲೆ ನಾನು. ಅಪ್ಪ ಕ್ಲಾಸ್ ಮಾಡ್ತಾರೆ ಈಗ? ಇಲ್ಲ, ಕ್ಲಾಸ್ ಮಾಡ್ತಾ ಇಲ್ಲ. ಮನೆಯವರಿಗೆ ಮಾತ್ರ? ಮನೆಯವ್ರಿಗೆ. ಫಸ್ಟಿಗೆ ಮಾಡ್ತಾ ಇದ್ರು ಕ್ಲಾಸ್, ಈಗ ಮಾಡ್ತಾ ಇಲ್ಲ. ಎಂತ ಕ್ಷಣ ನಿನಿದರೆ ತಲ್ಲಣ ತನ್ನಂತಾನೆ ಎದೆಯಲಿ ಪ್ರೀತಿಯ ನರ್ತನ ಇದು ಯಾವಾಗ ಹೇಗಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ. ಈ ಪ್ರೀತಿಲಿ ಏನಿದ್ದ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ. ಎಂತ ಕ್ಷಣ ನಿನಿದರೆ ತಲ್ಲಣ ತನ್ನಂತಾನೆ ಇದೆಯಲಿ ಪ್ರೀತಿಯ ನರ್ತನ.
ಅದರೊಳಗೆ ಇರೋ ಪ್ರಾಣವೂ ಒಂದೇ. ಈ ಪ್ರಾಣನೇ ನಿನಗಾಗಿ ಮೀಸಲಿಡುವೆ ಮಾರು ನನ್ನ ಗೆಳೆಯ. ನಿನ್ನ ಪ್ರೀತಿಗೆ ಏಳೇಳು ಜನ್ಮದಲ್ಲೂ ಮುಡಿಪು ನನ್ನ ಹೃದಯ. ಆಹಾ ಎಂತ ಕ್ಷಣ ನಿನಿದರೆ ತಲ್ಲಣ ತನ್ನಂತಾನೇ ಇದೆಯಲಿ ಪ್ರೀತಿಯ ನರ್ತನ. ನದಿಗಳು ಓಡಿದೆ ಕಡಲನ್ನು ಸೇರಲು, ಚೈತ್ರವ ಕಾದಿವೆ ಹೂಗಳು ಅರಳಲು. ಸಂಗೀತ ಸಾಹಿತ್ಯ ಒಂದಾದಂತೆ ಹಾಲಲ್ಲಿ ಬೆರೆತಿರುವ ಜೇನಂತೆ, ಸೂಜಿಯ ಹಿಂದಿರುವ ದಾರಾದಂತೆ ನಾ ಬರುವೆ ಜೊತೆಯಾಗಿ ನೆರಳಂತೆ. ಈ ಪ್ರೀತಿಯು ಈ ನಮ್ಮ ಬಾಳಿನಲ್ಲಿ ಎಂದು ಹೀಗೆ ಇರಲಿ. ನಿನ್ನ ಪ್ರೀತಿನೇ ನನ್ನಿದೆಯ ಜ್ಯೋತಿಯಾಗಿ ಎಂದು ಬೆಳಗುತ್ತಿರಲಿ. ಆಹಾ ಎಂತ ಕ್ಷಣ ನಿನಿದರೆ ತಲ್ಲಣ ತನ್ನಂತಾನೇ ಇದೆಯಲಿ ಪ್ರೀತಿಯ ನರ್ತನ. ಇದು ಯಾವಾಗ ಹೇಗಾಯ್ತು ಯಾಕೆ ಅಂತ ಗೊತ್ತೇ ಆಗಲಿಲ್ಲ. ಈ ಪ್ರೀತಿಲಿ ಏನಿಂತ ಮಾಯ ಮಂತ್ರ ಒಂದು ತಿಳಿಯಲಿಲ್ಲ. ಲಲಲಲ ಲಾಲಲ ಲಲಲಲ ಲಾಲಲ. ವೀಕ್ಷಕರೇ, ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಮುಂದುವರಿತ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ಸ್ಪಂದನ ವಾಹಿನಿ ಪ್ರಸ್ತುತಿಯ ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವಂತಹ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಇವಾಗ ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿ ರಚನಾ ದೇವಾಡಿಗ, ಹಾಡುಗಾರ್ತಿ, ಸ್ಯಾಕ್ಸಫೋನ್ ವಾದಕಿ, ಅದೇ ರೀತಿ ಉತ್ತಮ ನಟಿ, ಜೊತೆಗೆ ಅದ್ಭುತವಾದಂತಹ ಕಲಾವಿದೆ. ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದಾರೆ. ಯಾವ ಕ್ಷೇತ್ರದಲ್ಲಿ ನನಗಿನ್ನು ಮುಂದುವರಿಬೇಕು ಅಂತ ನಿಮ್ಮ ಕನಸಿದೆ? ನನಗೆ ಇದು ಸಿಂಗಿಂಗ್ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಆಸೆ ಇದೆ. ಅದೇ ನಿಮ್ಮ ಆಸೆ? ಸ್ಯಾಕ್ಸಫೋನ್ ಅಲ್ಲಿ ಸಹ ಎಲ್ಲ ವಿಷಯದಲ್ಲೂ ಇದೆ. ಇದೆ. ಯಾವುದನ್ನು ತುಂಬಾ ಆಯ್ಕೆ ಮಾಡ್ಕೊಳ್ತೀರಿ? ನನಗೆ ಬೇಕು ಇದೇ ಒಳ್ಳೇದಂತ. ಸಿಂಗಿಂಗ್. ಸಿಂಗಿಂಗ್ ಅನ್ನೇ ತುಂಬಾ ಆಯ್ಕೆ ಮಾಡ್ಕೊಂಡಿದ್ರಿ. ಸಿಂಗಿಂಗ್ ಬೇರೆ ಕಡೆ ಎಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ರಿ ನಮ್ಮ ಉಡುಪಿ ಬಿಟ್ಟು ನೀವು? ಹೆಬ್ರಿಯಲ್ಲಿ, ಕುಂದಾಪುರದಲ್ಲಿ ತುಂಬಾ ಕಡೆ ಕೊಟ್ಟಿದ್ದೇನೆ, ತೊಟ್ಟಮಲ್ಲಿ ಎಲ್ಲ. ಓಕೆ, ಅಲ್ಲೂ ಕೊಟ್ಟಿದ್ದೀರಿ. ಓಕೆ, ಮುಂದಿನ ಕನಸುಗಳೇನು? ಮುಂದಿನ ಕನಸು ಸಿಂಗರ್ ಆಗಬೇಕು. ಸಿಂಗರ್ ಆಗಬೇಕು ಅಂತ, ಮತ್ತೆ ಲೆಕ್ಚರರ್ ಆಗಬೇಕು ಅಂತ ಒಂದು ಕನಸಿದೆ. ಆಯ್ತಲ್ಲ, ಎಂ.ಕಾಮ್ ಮಾಡ್ತಾ ಇದ್ದೀರಿ? ಎಂ.ಕಾಮ್ ಮಾಡ್ತಾ ಇದ್ದೀನಿ. ಆಯ್ತಲ್ಲ, ಇನ್ನೊಂದು 2 ವರ್ಷ ಮುಗಿಸಿದ್ರೆ? ಇನ್ನು 6 ತಿಂಗಳು. 6 ತಿಂಗಳು ಅಷ್ಟೇನಾ? ಓಹ್, ಸರಿ ಬಿಡಿ. ಹಾಗಾದ್ರೆ ಆಯ್ತು, ಮತ್ತೆ ನೀವು ಪ್ರಾಧ್ಯಾಪಕಿಯಾಗಿ ಮತ್ತೆ ನೀವು ಬರ್ತೀರಿ. ಕಣ್ಣು ಹೊಡೆಯಾಕ ಮೊನ್ನೆ ಕಲಿತಾನಿ ನೀನ ಹೇಳಲ ಮಗನ, ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ಅರೆ ನಿನ್ನ ನೋಡಿ ಸುಮ್ಮನೆಂಗಿರ್ಲಿ, ಬೆಲ್ಲ ಕಡಿಯ
ತೆರೆದಾರ ತುಟಿ ಸಕ್ಕರೆ ಕತಿಬಾರ ಯಾಕ ಕುಲತಿ ಸವಿ ಮುತ್ತಿಗೆ ತಡ ಮಾಡಿ ಅಗದಿ ಜಲ್ದಿ ಚಳಿಗಾಲ ಬರಲಿ ನಿನ್ನು ಸಿರಿನ ಬಿಸಿಗಾಳಿ ಸಿಗಲಿ ಹಿಡಿದು ತಮಕಂತೀನಿ ಪಬ್ಲಿಕ್ನಾಗ ಆಗಿದ್ದಾಗ್ಲಿ ನಿನ್ನ ನೋಡಿ ಸುಮ್ಮನೆಂಗಿರ್ಲಿ ಅರೆ ನಿನ್ನ ನೋಡಿ ಸುಮ್ಮನೆಂಗಿರ್ಲಿ ಸುಮ್ಮ ಕೈರವಲ್ಲೇ ಸರಿ ಹೊತ್ತಿಗೆ ಉಣವಲ್ಲೇ ಹುಚ್ಚು ಹಿಡಿದು ಆಗೈತೆ ಶತಮಾನ ವಿಲಿ ವಿಲಿ ಒದ್ದಾಟ ತಲೆ ತಿಮ್ಮಿಗೆ ಮುದ್ದಾಟ ನನ್ನ ಮ್ಯಾಲೆ ಬಿಡಿಶೀಟಿಗೂ ಅನುಮಾನ ಒಂಟಿ ತನಕ ಶಟಿ ಮ್ಯಾಲೆ ಬರಲಿ ಈ ವಿರಹಕ ಪರಿಹಾರ ಸಿಗಲಿ ಜಲ್ದಿ ಹೇಳಲ ಮಗನ ಬ್ಯಾಗತಿ ಕಂಡು ಎಲ್ಲಿಗೆ ಬರಲಿ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ಅರೆ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ಅರೆ ನಿನ್ನ ನೋಡಿ ಸುಮ್ಮನೆ ಹೆಂಗಿರ್ಲಿ ರಚನಾ, ಯಾವ ಥರದ ಅಂದರೆ ಈಗ ಜಾನಪದವಾಗಿ ನಾವು ನೋಡೋದಾದ್ರೆ ನೀವು ಕ್ಲಾಸಿಕಲ್ ಹಾಡ್ತೀರಿ, ಫಿಲ್ಮಿ ಹಾಡ್ತೀರಿ, ಫೋಕ್ ಹಾಡ್ತೀರಿ, ಭಾವಗೀತೆ ಹಾಡ್ತೀರಿ. ಸೊ ಯಾವ್ದು ನಿಮಗೆ ತುಂಬ ಖುಷಿ ಕೊಡ್ತದೆ? ಆದರೆ ಕೆಲವರಿಗೆ ಏನಂದರೆ ಕೆಲವರು ತುಂಬ ಟಪ್ಪಂಗೊಚ್ಚು ಸಾಂಗ್ಗಳಿಗೆಲ್ಲ ಗಮನ ಕೊಡೋದಿಲ್ಲ. ಯಾಕೆಂದರೆ ಹೌದು ಖುಷಿ ಆಗುತ್ತೆ ಒಂದು ಟೈಮ್ವರೆಗೆ, ಎಲ್ಲ ಸಿಂಗರ್ ಅದನ್ನು ಹಾಡ್ತಾರೆ. ಬಟ್ ತುಂಬ ಅವರು ಮೆಲೋಡಿ ಬಗ್ಗೆ ತುಂಬ ಕೆಲವರು ಆಸಕ್ತಿಯನ್ನು ವಹಿಸ್ತಾರೆ, ಇನ್ನು ಕೆಲವರು ಭಾವಗೀತೆಗಳ ಬಗ್ಗೆ ತುಂಬ ಆಸಕ್ತಿಯನ್ನು ವಹಿಸ್ತಾರೆ. ಯಾವ ಥರ ನೀವು? ನನಗೆ ಮೆಲೋಡಿ ಸಾಂಗ್ಸ್ ಅಂದರೆ ಇಷ್ಟ, ಕೇಳಲಿಕ್ಕೆ ಸಹ ಇಷ್ಟ, ಹಾಡಲಿಕ್ಕೆ ಸಹ ಇಷ್ಟ. ಓಕೆ, ಯಾವ ಮೆಲೋಡಿ ಸಾಂಗ್ ತುಂಬ ಖುಷಿ ಆಯ್ತು ಇತ್ತೀಚೆಗೆ? ಇತ್ತೀಚೆಗೆ ಅಷ್ಟು ಮೊದಲಿದ್ದು ರಗ್ಜಾಗಲ್ಲಿ ಇಷ್ಟ. ಅದೇ ಹೇಳಿ. ಓಕೆ, ಅದು ಬಿಟ್ಟರೆ ಕನ್ನಡದಲ್ಲಿ ಸಾಂಗ್ಗಳನ್ನು ಯಾವುದೆಲ್ಲ ಭಾವಗೀತೆಗಳ ಬಗ್ಗೆ ಏನಾದರೂ ಆಸಕ್ತಿ ಇದೆಯಾ? ಭಾವಗೀತೆ ನಾನು ಜಾಸ್ತಿ ಹೇಳುದು ಈಗ ಆರ್ಕೆಸ್ಟ್ರಾದಲ್ಲೆಲ್ಲ ಫಿಲ್ಮ್ ಸಾಂಗ್ಸ್ ಹಾಡ್ತೀರಿ. ಭಾವಗೀತೆಗಳನ್ನು ಕೇಳುವ ಅಭ್ಯಾಸ ಇದೆ, ಕೇಳ್ತೇನೆ. ಅಮ್ಮ ನಿನ್ನೆ ಎದೆಯಾಳದಲ್ಲಿ ಅದೆಲ್ಲ. ಓಕೆ, ಅಂತ ಭಾವಗೀತೆಗಳನ್ನು ಹಾಡ್ತಾ ಇದ್ದೀವಿ. ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನುಳೆ ಹರಿಯುತ್ತಿದೆ ಕಣ್ಣಲ್ಲಿ. ಮುಂಜಾನೆಯುನಿ ಮುಸ್ಸಂಜೆಯುನಿ ನನ್ನಿದೆಯ ಬಡಿತವನಿ, ಹೃದಯದಲ್ಲಿ ಬೆರೆತವನಿ, ಮೊದಲು ನನ್ನೊಳಗೆ ಉದಯಿಸಿದ ಆಸೆಯುನಿ, ನನ್ನವನೇ ಎಂದಿಗೂ ನೀ. ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲ್ಲಿ. ಮಾತಿಲ್ಲದೆ ಕಥೆಯಿಲ್ಲದೆ ದಿನವೆಲ್ಲ ಮೌನವಾದೆ, ನಾ ಕಳೆದು ಹೋದೆನು ಹುಡುಕಾಡಿ ಸೋತೆನು. ಹಸಿವಿಲ್ಲದೆ ನಿದಿರಿಲ್ಲದೆ ದಣಿವಾಗಲೂ ಇಲ್ಲ, ನನ್ನೊಳಗೆ ನೀನಿರೆ ನನಗೇನು ಬೇಡವೋ.
ನೀ ನನ್ನೋಟವು ನೀ ನಾ ಬರೆವ ಲೇಖನಿ ನೀ ನಾ ಉಡುವ ಉಡುಗೆಯು ನೀ ಉಲ್ಲಾಸದ ಹೂಮಳೆ ಜಿನುಗುತ್ತಿದೆ ನನ್ನಲ್ಲಿ ನನ್ನ ಸ್ನಾನದ ನೀರಲ್ಲಿಯೂ ಬೆರೆತಿದ್ದ ಚೆಲುವ ನೀನು ಕನ್ನಡಿಯ ನೋಡಿದೆ ನನ್ನೊಡನೆ ಕಾಡಿದೆ ನಾ ಹಚ್ಚುವ ಕಾಡಿಗೆಯಲ್ಲಿ ಅವಿತಿದ್ದ ಚೋರ ನೀನು ನಾನೆಟ್ಟ ಕುಂಕುಮದೇ ಪಡ ಪಡನೆ ಹೊಳೆಯುವೆ ನೀ ಜಿನುಗುತ್ತಿದೆ ನನ್ನಲ್ಲಿ ಸಂಕೋಚದ ಹೊನ್ನುಳೆ ಹರಿಯುತ್ತಿದೆ ಕಣ್ಣಲ್ಲಿ ಮುಂಜಾನೆಯು ನೀ ಮುಸ್ಸಂಜೆಯು ನೀ ನನ್ನೆದೆಯ ಬಡಿತವು ನೀ ಹೃದಯದಲ್ಲಿ ಬೆರೆತವು ನೀ ಮೊದಲು ನನ್ನೊಳಗೆ ಉದಯಿಸಿದ ಜಿನುಗುತ್ತಿದೆ ನನ್ನಲ್ಲಿ. ನಿಮಗೆ ಇಷ್ಟು ಕಾರ್ಯಕ್ರಮ ನೀಡಿದಾಗ ನಾನು ಮರೀಲಿಕ್ಕೇನೆ ಸಾಧ್ಯ ಇಲ್ಲ ಅಂತ ಒಂದು ಕಾರ್ಯಕ್ರಮ ಅಂತ ಯಾವ್ದಾದ್ರು ಅನಿಸಿದ್ಯಾ? ಎಲ್ಲ ಕಾರ್ಯಕ್ರಮ ಸಹ ಮರೀಲಿಕ್ಕೆ ಆಗುದಿಲ್ಲ. ಅಂದ್ರೆ ಯಾರಾದ್ರೂ ಕೇಳಿದವರು ಅಪರ್ಚುನಿಟಿ ಕೊಟ್ಟರು ಮತ್ತೆ ಕೇಳಿದವರು ಬಂದು ಹೇಳ್ತಾರೆ ಒಳ್ಳೇದಾಗಿದೆ, ಒಳ್ಳೆ ಹಾಡು ಹೇಳ್ತೀರಿ, ಆಗ ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ಅದ್ರಲ್ಲಿ ಪ್ರತಿ ಕಾರ್ಯಕ್ರಮ ಕೂಡ ನಮಗೆ ನೆನಪು. ಹೌದು. ಅದನ್ನ ಕಲಾವಿದವನಿಗೆ ಯಾವತ್ತು ಹೇಗೆ ಅಂದ್ರೆ ಪ್ರತಿ ಪ್ರೋಗ್ರಾಮ್ ಹೊಸ ಪ್ರೋಗ್ರಾಮ್ ಆಗಿರ್ಬೇಕು ಅಂತ. ಹೌದು. ಫಸ್ಟ್ ಪ್ರೋಗ್ರಾಮ್ ಆಗಿರ್ಬೇಕು, ಆಗ ಭಯ ಇರ್ತದೆ ಅಂತಾರೆ. ಅವರು ಕ್ಲಾಪ್ ಹಾಕ್ತಾರಲ್ಲ ಅದೇ ನಮ್ಗೆ ತುಂಬಾ ಖುಷಿ ಆಗ್ತದೆ. ಓಕೆ, ಇನ್ನು ಯಾವ್ದಾದ್ರು ಆಲ್ಬಮ್ ಬಿಟ್ಟು ಬೇರೆ ಯಾವ್ದು ಭಕ್ತಿಗೀತೆ ಏನಾದ್ರು ಹಾಡಿದ್ರ? ಭಕ್ತಿಗೀತೆ ಭಕ್ತಿಗೀತೆಗಳು ಆರ್ಕೆಸ್ಟ್ರಾ ನೀವು ಹಾಡೋದು ಕಡಿಮೆ? ಆರ್ಕೆಸ್ಟ್ರಾದಲ್ಲಿ ಫಸ್ಟಿಗೆ ಒಮ್ಮೆ ನಾವು ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಫಿಲ್ಮ್ ಸಾಂಗ್ಸ್. ಈಗ ಆರ್ಕೆಸ್ಟ್ರಾಕ್ಕೆ ಹೋದಾಗ ನೀವು ಇನ್ಸ್ಟ್ರೂಮೆಂಟ್ ಏನಾದ್ರು ತಗೊಂಡು ಹೋಗ್ತೀರಾ? ಸ್ಯಾಕ್ಸೋಫೋನ್ ಏನಾದ್ರು? ಇಲ್ಲ, ಕ್ಯಾರೋಕೆ ಅಲ್ಲಿ ಹಾಡ್ತೀವಿ. ಕ್ಯಾರೋಕೆ ಹಾಡ್ತೀವಿ. ಅಲ್ಲ, ನೀವೇನಾದ್ರು ಆತರ ಕೆಲವು ಆರ್ಕೆಸ್ಟ್ರಾಕ್ಕೆ ಹೋದಾಗ ಆರ್ಕೆಸ್ಟ್ರಾ ಜೊತೆ ಕ್ಯಾರೋಕೆ ಜೊತೆ ಸ್ಯಾಕ್ಸೋಫೋನ್ ಓದ್ಲಿಕ್ಕೆ ಆಗ್ತದೆ. ಸೊ ನಾವು ಜಾಸ್ತಿಯಾಗಿ ಕ್ಯಾರೋಕೆ ಜೊತೆ ಹಾಡೇ ಹೇಳ್ಬೋದು. ನೀನೆ ಮೊದಲು ನೀನೆ ಕೊನೆ, ಬೇರೆ ಯಾರು ಬೇಡ ನನಗೆ, ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ. ನನ್ನನ್ನು ಪ್ರೀತಿಸು ಒಂದು ಬಾರಿ, ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ, ಆ 7 ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ. ನೀನೆ ಮೊದಲು ನೀನೆ ಕೊನೆ, ಬೇರೆ ಯಾರು ಬೇಡ ನನಗೆ.
ಅದಿರಲಿ ನನಗೊಂದು ಅಂಬಾರಿ ಮೆರವಣಿಗೆ ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ ಆ 7 ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ ಜೀವ ಹೋದರೂನು ಈ ಜೀವಕ್ಕೆ ಜೀವ ನೀನು ಸಾಕೆನ್ನುವಂತೆ ಪ್ರೀತಿಸಬೇಕು ಸಾಯುವವರೆಗೂ ನಾನು ಪ್ರತಿಯೊಂದು ಹೆಜ್ಜೆಯು ನನ್ನ ನಿನ್ನ ಹತ್ತಿರ ತಂದು ಬಿಡಲಿ ನೀ ಎಲ್ಲೇ ಹೋದರೂ ನನ್ನ ಜೊತೆಗೆ ನಿನ್ನ ನೆರಳೇ ಬರಲಿ ಮನಸಾರಿ ನಿನ್ನನ್ನು ನಾ ಒಪ್ಪಿಕೊಂಡಿರುವೆ ನಿನ್ನನ್ನು ನೋಡುತ್ತಾ ನಾ ಮೌನಿಯಾಗಿರುವೆ ನಿನ್ನಿಂದಲೇ 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 ಎಲ್ಲ ನಿನ್ನಿಂದಲೇ ಆ 7 ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ ನಿಮ್ಮೊಂದಷ್ಟು ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಖುಷಿ ಆಯ್ತು ಈ ಪ್ರೋಗ್ರಾಮಿಗೆ ಬಂದಿದ್ದಕ್ಕೆ. ಮಧ್ಯೆ ಮಧ್ಯೆ ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ನಿಮ್ಮ ಹಾಡುಗಳು, ನಿಮ್ಮ ವಾಯ್ಸ್ ಅಂತೂ ಸೂಪರ್. ಇನ್ನೂ ಒಳ್ಳೆ ರೀತಿಯ ಅವಕಾಶಗಳು ನಿಮಗೆ ಬರಲಿ. ಸಾಧನೆ ನಿಲ್ಲಿಸಬೇಡಿ, ನಿರಂತರವಾಗಿರಲಿ. ಯಾಕಂದರೆ ನಿಮಗೆ ಅದ್ಭುತವಾದಂಥ ಅವಕಾಶ ಇದೆ. ಇಷ್ಟು ಚಿಕ್ಕ ಪ್ರಾಯದಲ್ಲೇ ನೀವೇನೆಂದರೆ ಓರ್ವ ಡ್ಯಾನ್ಸರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಆಮೇಲೆ ಇನ್ನೊಂದೆಡೆ ನೀವು ಕಲಿತಾನೇ ಒಳ್ಳೆಯ ಅಚೀವ್ಮೆಂಟನ್ನು ಮಾಡ್ತಾಯಿದ್ದೀರಿ. ಸಾಧನೆಯ ಹಾದಿಯಲ್ಲಿ ಇದ್ದರೆ ಅದು ನಿಲ್ಲಿಸಬೇಡಿ. ಇನ್ನಷ್ಟು ನಿಮಗೆ ಅವಕಾಶಗಳು ಬರಲಿ. ಅದೇ ರೀತಿ ನಿಮ್ಮ ಫ್ಯೂಚರ್ ತುಂಬ ಒಳ್ಳೆಯ ರೀತಿಯ ಅನುಕೂಲಗಳು ಮತ್ತು ನಿಮ್ಮ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿ. ಆ ಮೂಲಕವಾಗಿ ಇನ್ನೊಂದಷ್ಟು ಜನ ಹುಡುಗಿಯರಿಗೆ ನೀವು ಮಾಡೆಲ್ ಆಗಿ ಇನ್ನೊಂದು ನಿಮ್ಮನ್ನು ನೆನಪಿಟ್ಟುಕೊಳ್ಳುವಾಗೆ ಆಗಲಿ ಅನ್ನೋದು ನಮ್ಮ ಸ್ಪಂದನ ವಾಹಿನಿ ಆಶಯ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್, ಗುಡ್ ಲಕ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಹಿಮಾ ಕೋಕೋನಟ್ ಆಯಿಲ್ ಅರ್ಪಿಸುವಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಇದು ಈ ವಾರದ ವಿಶೇಷ ಕಾರ್ಯಕ್ರಮ. ನಮ್ಮ ಜೊತೆ ಇದ್ದವರು ರಚನಾ ದೇವಾಡಿಗ. ಹಲವು ಸಾಧನೆಗಳ ಮೆಟ್ಟಿಲುಗಳನ್ನು ಏರುತ್ತಾ ಅದ್ಭುತ ಗಾಯಕಿಯಾಗಿ, ಉತ್ತಮ ನೃತ್ಯಗಾರ್ತಿಯಾಗಿ, ಜೊತೆಗೆ ಅದ್ಭುತ ಸ್ಯಾಕ್ಸಫೋನ್ ವಾದಕಿಯಾಗಿಯೂ ಕೂಡ ತನ್ನ ಛಾಪನ್ನು ಮೂಡಿಸಿದವರು. ಇವರ ಸಾಧನೆ ಇನ್ನಷ್ಟು ಮೇಲ್ಮುಖವಾಗಿ ಸಾಗಲಿ, ಆದಷ್ಟು ಅವಕಾಶಗಳು ಅವರನ್ನು ಅರಸಿ ಬರಲಿ, ಇನ್ನೊಂದಷ್ಟು ಜನರಿಗೆ ಅವರು ಮಾದರಿಯಾಗಲಿ ಅನ್ನೋದೇ ನಮ್ಮ ಆಶಯ. ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಇನ್ನೊಬ್ಬ ಸಾಧಕ ಜೊತೆ ಮುಂದಿನ ವಾರ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು